ಹಿಪ್ಪಲಿ ಎಂಬುದು ಮನೆಯಂಗಳದಲ್ಲಿರುವಂಥ ಒಂದು ಸಿದ್ಧೌಷಧ. ಇಂಗ್ಲೀಷ್ನಲ್ಲಿ ಇದನ್ನು ಲಾಂಗ್ ಪೆಪ್ಪರ್ ಎಂದು ಕರೆಯುತ್ತಾರೆ. ಪೈಪರ್ ಲಾಂಗಮ್ ಎಂಬುದು ಇದರ ವೈಜ್ಞಾನಿಕ ಹೆಸರು. ಪಿಪ್ಪಲಿ, ಉಶಾನ, ಮಾಗದಿ, ವೈದೇಹಿ ಹೀಗೆ ವಿಭಿನ್ನ ಹೆಸರಿನಿಂದ ಕರೆಸಿಕೊಳ್ಳುವಂಥ ಹಿಪ್ಪಲಿ ಸುಲಭವಾಗಿ ಮನೆಯ ಕೈತೋಟದಲ್ಲಿ ಬೆಳೆಸಬಹುದಾದ ಒಂದು ಬಹುಪಯೋಗಿ ಗಿಡಮೂಲಿಕೆ. ಮುಖ್ಯವಾಗಿ ಹಿಪ್ಪಲಿ ಗಿಡದ ಬೇರು, ಕಾಂಡ ಮತ್ತು ಕಾಯಿಯನ್ನು ಔಷಧವಾಗಿ ಬಳಸಲಾಗುತ್ತದೆ. ನೆಗಡಿ, ಕೆಮ್ಮು, ಕಫ, ಗಂಟಲು ಬೇನೆ ನಿವಾರಣೆಗಾಗಿ ಹಿಪ್ಪಲಿಯನ್ನು ಬಳಸಬಹುದು. ಹಿಪ್ಪಲಿಯನ್ನು ಸ್ವಲ್ಪ ಬಿಸಿ ಮಾಡಿ ಅರೆದು ಜೇನುತುಪ್ಪದೊಂದಿಗೆ ಸೇವನೆ ಮಾಡುವುದರಿಂದ ಮಕ್ಕಳ ಅಥವಾ ವಯಸ್ಕರಿಗೆ ಕೆಮ್ಮು ನಿವಾರಣೆಗಾಗಿ ಬಳಕೆ ಮಾಡಬಹುದು. ಹಿಪ್ಪಲಿಯನ್ನು ಅರೆದು ಅದನ್ನು ಒಂದು ಗುಳಿಗೆಯಷ್ಟು ಹುಣಸೆ ಹುಳಿ, ಕರಿಮೆಣಸು ಹುಡಿ ಮತ್ತು ಉಪ್ಪು ಹುಡಿಯೊಂದಿಗೆ ಮಿಶ್ರಣ ಮಾಡಿ ಮುಂಜಾನೆ ತಿಂಡಿ ಸೇವಿಸುವ ಮೊದಲು ಆ ಮದ್ದಿನ ಮಿಶ್ರಣವನ್ನು ಕೈಬೆರಳ ತುದಿಯಲ್ಲಿಟ್ಟು ಗಂಟಲ ಒಳಗೆ ಕಿರುನಾಲಗೆ ಇರುವ ಕಡೆ ತಿಕ್ಕಿದಾಗ ಕಫ ಹೊರಗೆ ಬರುತ್ತದೆ. ಆ ಮೂಲಕ ಅದನ್ನು ಉಸಿರಾಟದ ಕಾಯಿಲೆಗಳಾದ ಕೆಮ್ಮು, ದಮ್ಮು, ಉಬ್ಬಸ ಮತ್ತಿತರ ನೋವುಗಳನ್ನು ಗುಣಪಡಿಸಲು ಬಳಸಲಾಗುತ್ತದೆ. ಸೊಂಟ ನೋವು ಮತ್ತು ಸಂಧಿವಾತ ಕಾಯಿಲೆಯ ನಿವಾರಣೆಗಾಗಿ ಹಿಪ್ಪಲಿ ಬೇರಿನ ಕಷಾಯವನ್ನು ಸೇವಿಸುತ್ತಾರೆ. ಮಲಬದ್ಧತೆ, ಆಮಶಂಕೆ, ಬೇದಿ ನಿವಾರಣೆಗೆ, ನಿದ್ರೆಯ ಸಮಸ್ಯೆಯಿಂದ ಹೊರಬರಲು ಮತ್ತು ಸರಿಯಾದ ಪಚನ ಕ್ರಿಯೆಗೆ ಹಿಪ್ಪಲಿಯನ್ನು ಬಳಸಲಾಗುತ್ತದೆ. ದೊಡ್ಡ ಮೆಣಸು ಎಂದು ಕರೆಯಲಾಗುವ ಹಿಪ್ಪಲಿಯು ಅಮೂಲ್ಯ ಔಷಧಿ ಗುಣಗಳಿರುವಂಥ ಒಂದು ಗಿಡವಾಗಿದೆ.